ಮಾತಾಜಿ ಏನು ಕೇಳಿಸ್ತಾ ಇಲ್ಲ ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ. ಒಂದ್ ನಿಮಿಷ ಮತ್ತೆ. ಹರೇ ಕೃಷ್ಣ. ಶ್ಲೋಕ 11. ಚಿಂತಾಮಪರಿಮೇಯಾಂ ಚ. ಚಿಂತಾಮಿ ಪರಿಮೇಯಾಂ ಚ. ಇದನ್ನ ಚಿಂತಾಂ ಅಪರಿಮೇಯಾಂ ಚ ಅಂತ ಕೂಡ ಹೇಳ್ಬೋದು. ಕಾ ಪ್ರಳಯಾಂತಮುಪಾಶ್ರಿತಾಃ. ಪ್ರಳಯಾಂತಂ ಉಪಾಶ್ರಿತಾಃ. ಪ್ರಳಯಾಂತಂ ಉಪಾಶ್ರಿತಾಃ ಹಂಗೂ ಹೇಳ್ಬೋದು. ಪ್ರಳಯಾಂತಂ ಪ್ರಳಯಾಂತಂ ಉಪಾಶ್ರಿತಾಃ. ಪ್ರಳಯಾಂತಂ ಉಪಾಶ್ರಿತಾಃ. ಕಾಮೋಪಭೋಗ ಪರಮಾ. ಕಾಮೋಪಭೋಗ ಪರಮಾ. ಏತಾವದಿತಿ ನಿಶ್ಚಿತಾಃ. ಏತಾವದಿತಿ ನಿಶ್ಚಿತಾಃ. ಚಿಂತಾಮಪರಿಮೇಯಾಂ ಚ ಪ್ರಳಯಾಂತಂ ಉಪಾಶ್ರಿತಾಃ. ಚಿಂತಾಮಪರಿಮೇಯಾಂ ಚ ಪ್ರಳಯಾಂತಮುಪಾಶ್ರಿತಾಃ. ಕಾಮೋಪಭೋಗ ಪರಮಾ ಏತಾವದಿತಿ ನಿಶ್ಚಿತಾಃ. ಕಾಮೋಪಭೋಗ ಪರಮಾ ಏತಾವದಿತಿ ನಿಶ್ಚಿತಃ. ಆಗಲ್ಲಪ್ಪ ನೀವು. ಒಂದ್ ನಿಮಿಷ ಮಾತಾಡಿ. ಚಿಂತಾಂ ಅಪರಿಮೇಯಾಂ ಚ ಪ್ರಳಯಾಂತಂ ಉಪಾಶ್ರಿತಾಃ. ಅಪರಿಮೇಯಾಂ ಚ ಪ್ರಳಯಾಂತಂ ಉಪಾಶ್ರಿತಾಃ. ಕಾಮೋಪಭೋಗ ಪರಮಾ ಏತಾವತ್ ಇತಿ ನಿಶ್ಚಿತಾಃ. ಏತಾವದಿತಿ ನಿಶ್ಚಿತಾಃ. ಏತಾವದಿತಿ ಅಂತಾನು ಹೇಳ್ಬೋದು, ಇಲ್ಲದ್ರೆ ಏತಾವತ್ ಇತಿ ಅಂತಾನು ಹೇಳ್ಬೋದು. ಚಿಂತಾಮಪರಿಮೇಯಾಂ ಚ ಪ್ರಳಯಾಂತಂ ಉಪಾಶ್ರಿತಾಃ. ಚಿಂತಾಮಪರಿಮೇಯಾಂ ಚ ಪ್ರಳಯಾಂತಂ ಉಪಾಶ್ರಿತಾಃ. ಸಾರಿ ಏನೋ ಡಿಸ್ಟರ್ಬೆನ್ಸ್ ಇರುತ್ತೆ ನಮ್ಮ ಮನೇಲಿ. ಚಿಂತಾಮಪರಿಮೇಯಾಂ ಚ ಪ್ರಳಯಾಂತಂ ಉಪಾಶ್ರಿತಾಃ. ಕಾಮೋಪಭೋಗ ಪರಮಾ ಏತಾವತ್ ಇತಿ ನಿಶ್ಚಿತಾಃ. ಚಿಂತಾಮಪರಿಮೇಯಾಂ ಚ
प्रलयान्तमुपाश्रिताः कामोपभोगपरमा एतावदिति कामोपभोगपरमादिति निश्चिताः निश्चिताः चिन्ताम् अपरिमेयां च प्रलयान्ताम् उपाश्रिताः कामोपभोगपरमा एतावद्यति निश्चिताः प्रलयान्तमुपाश्रिताः कामोपभोगपरमा एतावदिति निश्चिताः ಶ್ಲೋಕ 12 आशापाशशतैर्बद्धाः पाशशतैर्बद्धाः कामक्रोधपरायणाः कामक्रोधपरायणाः ईहन्ते कामभोगार्थम् इहन्ते कामभोगार्थम् अन्यायेनार्थसञ्चयान् अन्यायेनार्थसञ्चयान् आशापाशशतैर्बद्धाः कामक्रोधपरायणाः पाशशतैर्बद्धाः कामक्रोधपरायणाः ईहन्ते कामभोगार्थम् अन्यायेनार्थसञ्चयान् ईहन्ते कामभोगार्थम् अन्यायेनार्थसञ्चयान् आशापाशशतैर्बद्धाः कामक्रोधपरायणाः ईहन्ते कामभोगार्थम् अन्यायेनार्थसञ्चयान् पाशशतैर्बद्धाः कामक्रोधपरायणाः इहन्ते कामभोगार्थम् अन्यायेनार्थसञ्चयान् आशापाशशतैर्बद्धाः कामक्रोधपरायणाः ईहन्ते कामभोगार्थम् अन्यायेनार्थसञ्चयान् पाशशतैर्बद्धाः क्रोधपरायणाः ईहन्ते कामभोगार्थम् अन्यायेनार्थसञ्चयान् ಅನ್ಯಾಯೇನಾರ್ಥ ಅಂತ ದೀರ್ಘ ಹೇಳ್ಬೇಕು, ಇಲ್ಲರೆ ಅನ್ಯಾಯೇನ ಅರ್ಥ ಅಂತ ಹೇಳ್ಬೇಕು. ಅನ್ಯಾಯೇನ ಅರ್ಥ ಎರಡು ವರ್ಡ್ ಇದೆ, ಅನ್ಯಾಯೇನಾರ್ಥ ಅಂತ ದೀರ್ಘ ಹೇಳಲೇಬೇಕು. ಸರಿ ಮತ್ತಾಜಿ ಹೇಳ್ಸಿ. ಮತ್ತಾಜಿ ಪ್ರವೀಣ మతాజీ మా ఇంట్లో నిర్వాహక ముందే కవర్లమ్మా పొద్దునే తరకారి అది ఇది తెస్తారు కదా ಪ್ರವೀಣ ಮತಾಜಿ ಮ್ಯೂಟಲ್ ಇದ್ದೀರಾ? ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. లేదు జమ్ము అంత పోయింది. ಪಾರ್ವತಮ್ಮ ಮಾತಾಜಿ ಹೇಳಿ, ಪೂರ್ಣಿಮಾ ಮಾತಾಜಿ, ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. ಪಾರ್ವತಮ್ಮ ಮಾತಾಜಿ. హరే కృష్ణ మాతాజీ, హరే కృష్ణ మాతాజీ. చింతాపరిమేయాం చ ప్రళయాంతాముపాశ్రితాః కామోపభోగపరమా ఏతావదితి నిశ్చితాః. ಹರೇ ಕೃಷ್ಣ ಮತಾಜಿ ಫಸ್ಟ್ ಲೈನು ಚಿಂತಾ ಮಪರಿ ಅಂತ ಬರ್ಬೇಕು, ಇಲ್ಲರೆ ಚಿಂತಾಂ ಅಪರಿ. ಅಲ್ಲಿ ಚಿಂತಾ ಪರಿಂ ಅಂತ ಆದ್ರೆ ಆಗಲ್ಲ, ತಪ್ಪಾಗತ್ತೆ ಅದು. ಇಲ್ಲ ಮಾತಾಜಿ, ಚಿಂತಾಮಪರಿಮೇಯಾಂ ಚ. ಮಾ ಬರ್ಲಿಲ್ಲ ಮತಾಜಿ ಅವಾಗ. ಚಿಂತಾ ಪರಿಮೇಯಾಂ ಚ ಅಂತ ಕೇಳಿಸ್ತು ನಂಗೆ. ಚಿಂತಾಂ ಅಪರಿಮೇಯಾಂ ಚ ಅಥವಾ ಚಿಂತಾಂ ಅಪರಿಮೇಯಾಂ ಚ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ ಹೇಳಿ. ಹಾ ಮಾತಾಜಿ. ಚಿಂತಾಮಪರಿಮೇಯಾಂ ಚ ಪ್ರಳಯಾಂತಾಮುಪಾಶ್ರಿತಾಃ ಕಾಮೋಪಭೋಗಪರಮಾ
एतावदिति निश्चिताः हरे कृष्ण ಹರೇ ಕೃಷ್ಣ. ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. ಶ್ಲೋಕ 11 ಚಿಂತಾಮ ಪರಿಮೇಯಾಂ ಚ ಪ್ರಳಯಾಂತ ಉಪಾಶ್ರಿತಃ ಕಾಮ ಭೋಗ ಏತಾವದಿತ ನಿಶ್ಚಿತಃ. ಚಿಂತಾಮ ಪರಿಮೇಯ ಅಂತ ಹಂಗೆ ಹೇಳ್ಬಾರ್ದು. ಅಲ್ಲಿ ಸ್ಪ್ಲಿಟ್ ಅಲ್ಲಿ ಪಾಸ್ ಕೊಡ್ಬಾರ್ದು. ಚಿಂತಾಮ ಪರಿ ಅಂತ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ಚಿಂತಾಮ್ ಅಪರಿ ಅಂತ ಹೇಳ್ಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಶ್ಲೋಕ 11 ಚಿಂತಾಮ ಪರಿಮೇಯಾಂತ ಪ್ರಳಯಾಂತಮುಪಾಶ್ರಿತಃ ಕಾಮೋಪಭೋಗ ಪರಮ ಏತಾವದತಿ ನಿಶ್ಚಿತಃ. ನಿಶ್ಚಿತಾಹ. ನಿಶ್ಚಿತಾಹ. ಹರೇ ಕೃಷ್ಣ. ಮಾತಾಜಿ ಎಲ್ಲಿ ತಪ್ಪಾಯ್ತು? ಎಲ್ಲ ಕರೆಕ್ಟ್ ಬಂತು, ಇಲ್ಲೊಂದೇ ದೀರ್ಘ ಬರಲಿಲ್ಲ. ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ. ಚಿಂತಾಮಾ ಪರಿಮೇಯಾಂ ಚ ಪ್ರಳಯಾಂತಮುಪಾಶ್ರಿತಃ ಕಾಮೋಪಭೋಗ ಪರಮ ಏತಾವದಿತಿ ನಿಶ್ಚಿತಃ. ಉಪಾಶ್ರಿತಾಹ ನಿಶ್ಚಿತಾಹ ಎರಡು ಕಡೆಯೂ ದೀರ್ಘ ಬರ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಚೆಲ್ವಮ್ಮ ಮಾತಾಜಿ 12ನೇ ಶ್ಲೋಕ. 12ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಆಶಾ ಪಾಶತೈರ್ಬದ್ಧಾಃ ಕಾಮಕ್ರೋಧ ಪರಾಯಣಃ ಯಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಕಾಮಕ್ರೋಧ ಪರಾಯಣಾಹ ಅಲ್ಲೊಂದು ದೀರ್ಘ ಹೋಯ್ತು ಮಾತಾಜಿ, ಬಾಕಿ ಎಲ್ಲ ಸರಿ. ನಾಹ ಅಂತ ಬರ್ಬೇಕು ದೀರ್ಘ. ಪರಾಯಣಾಹ. ಕಾಮಕ್ರೋಧ ಪರಾಯಣಃ ಯಣಾಹ ಪರಾಯಣಾಹ. ಪರಾಯಣಃ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 11 ಚಿಂತಾ ಪರಿಮೇಯ ಚ ಪ್ರಳಯಾಂತಮುಪಾಶ್ರಿತಾಃ ಕಾಮಪ್ರಭೋಗ ಪರಮ ಏತಾವದ್ಯತಿ ನಿಶ್ಚಿತಾಃ. ಹರೇ ಕೃಷ್ಣ ಮಾತಾಜಿ. ಕಾಮೋಪಭೋಗ ಮೂರನೇ ಲೈನು. ಕಾಮೋಪಭೋಗ. ಕಾಮೋಪಭೋಗ ಪರಮ ಏತಾವದ್ಯತಿ ನಿಶ್ಚಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ, ಕೆಪಿ ಮಂಜುಳಾ ಮಾತಾಜಿ ಶ್ಲೋಕ 12ನೇದು ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಶಾ ಪಾಶ ಶತೈ ಬರ್ಧಃ ಕಾಮಕ್ರೋಧ ಪರಾಯಣಃ ಇಂತೆ ಕಾಮಭೋಗಾರ್ಥಂ ಅನ್ಯಾಯನಾರ್ಥ ಸಂಚಯನ. ಎಲ್ಲಿ ತಪ್ಪಾಯ್ತು ಮಾತಾಜಿ? ಆಶಾ ಪಾಶ ಶತೈರ್ ಬದ್ಧಾಃ. ಆಶಾ ಪಾಶ ಶತೈರ್ ಬದ್ಧಾಃ. ಶತೈರ್ ಬದ್ಧಾಃ. ಶತೈರ್ ಬದ್ಧಾಃ. ಆಶಾ ಪಾಶ ಶತೈರ್ ಬದ್ಧಾಃ. ಅರ್ಕಾವತ್ ಇದೆಯಲ್ಲ, ಅದು ಫಸ್ಟೇ ತಗೋಬೇಕು ನೀವು. ಶತೈರ್ ಅಂತ ಹೇಳಿ ಬದ್ಧಾಃ ಅಂತ ಹೇಳ್ಬೇಕು. ಕಾಮಕ್ರೋಧ ಪರಾಯಣಾಃ ಅಲ್ಲಿ ನಾ ದೀರ್ಘ ಬರ್ಬೇಕು. ಕಾಮಕ್ರೋಧ ಪರಾಯಣಃ. ಪರಾಯಣಾಃ ನಾ ಇದೆಯಲ್ಲ, ನಾ ಅಂತಿದೆ, ನಾ ಇಲ್ಲ, ದೀರ್ಘ ಇದೆ, ಅದು ಹೇಳ್ಬೇಕು. ಈ ಹಂತೆ ಕಾಮಭೋಗಾರ್ಥಂ. ಈ ಹಂತೆ ಕಾಮಭೋಗಾರ್ಥಂ. ಅನ್ಯಾಯೇನಾರ್ಥ ಸಂಚಯಾನ್. ಅನ್ಯಾಯನಾರ್ಥ ಸಂಚಯನ. ಅನ್ಯಾಯೇನಾರ್ಥ ಸಂಚಯಾನ್. ಅನ್ಯಾಯನಾರ್ಥ ಸಂಚಯನ್. ಸಂಚಯಾನ್. ಸಂಚಯನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು.
ನಂದಿನಿ ಹರೇ ಮಾತಾಜಿ ಕೃಷ್ಣ, ಶ್ಲೋಕ ಹರೇ ಕೃಷ್ಣ ಹನ್ನೆರಡು. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಆಶಾಪಾಶಾಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಹರೇ ಧನ್ಯವಾದಗಳು ಕೃಷ್ಣ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ, ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಇಂದಿರಾ ಮಾತಾಜಿ. ಹಾ, ಅಲ್ಲ, ಹೇಳಿ ಎಷ್ಟನೇ ಶ್ಲೋಕ ಹೇಳೋಣ ಮಾತಾಜಿ? 12ನೇದು ಹೇಳ್ತೀನಿ ಮಾತಾಜಿ. ಶ್ಲೋಕ 12. ಆಶಾಪಾಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಇಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಧನ್ಯವಾದಗಳು ಮಾತಾಜಿ. ಮಾತಾಜಿ, ಅದು ದೊಡ್ಡ ಈ ಇರೋದು ಈ ಹಂತೆ ಅಂತ ಹೇಳ್ಬೇಕು ಅದನ್ನ. ಈ ಹಂತೆ ಅಲ್ಲ, ಈ ಹಂತೆ ಎರಡನೇ ಇದೆಯಲ್ಲ, ದೊಡ್ಡ ಈ ಇದೆ. ಹೌದು. ಈ ಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಸರಿ ಹೋಯ್ತಾ ಮಾತಾಜಿ? ಸರಿ ಹೋಯ್ತು, ಸರಿ ಹೋಯ್ತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಂದಿರಾ ಮಾತಾಜಿ ಒಬ್ಬರು ಹೇಳಿ ಮಾತಾಜಿ. ಇಂದಿರಾ ಮಾತಾಜಿ ಹೇಳಿ. ಆಶಾಪಾಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಎಲ್ಲ ಸರಿಗ್ ಬಂತು. ಕಾಮ ಕ್ರೋಧ ಪರಾಯಣಾಃ, ನಾಹ ದೀರ್ಘ ಬರ್ತಿಲ್ಲ, ಅದೊಂದು ಬರೀ. ಎಲ್ಲ ಸರಿ ಇತ್ತು. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 13ರಿಂದ 15 ತನಕ ಕೊಟ್ಟಿದ್ದಾರೆ, ಆಮೇಲೆ ಅನುವಾದ ಇದೆ. ಸೊ 3 ಶ್ಲೋಕನು ಒಟ್ಟಿಗೆ ಮಾಡ್ಬಿಡ್ತೀನಿ. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ತ್ಯೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರುಃ ಹನಿಷ್ಯೇ ಚಾಪರಾನಪಿ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ಇದಂ ಅದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ. ಇದಂ ಅದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ. ಇದಮಸ್ತೀದಮಪಿ ಮೇ, ಇದಂ ಮಸ್ತೀದಮಪಿ ಮೇಗೆ ಇದಂ ಅಪಿ ಮೇ, ಇದಂ ಅಸ್ತಿ ಇದಂ ಅಪಿ ಮೇ, ಇದಂ ಮಸ್ತೀದಿಮಪಿ ಮೇ, ಇದಂ ಅಸ್ತಿ ಇದಂ ಅಪಿ ಮೇ. ಭವಿಷ್ಯತಿ ಪುನರ್ಧನಂ, ಭವಿಷ್ಯತಿ ಪುನಃ ಧನಂ. ಅಸೌ ಮಯಾ ಹತಃ ಶತ್ರು ಹನಿಷ್ಯೇ ಚಾಪರಾನಪಿ. ಅಸೌ ಮಯಾ ಹತಃ ಶತ್ರುಃ ಹನಿಷ್ಯೇ ಚ ಅಪರಾನ್ ಅಪಿ. ಈಶ್ವರೋಹಮಹಂ ಭೋಗಿ. ಈಶ್ವರಃ ಅಹಂ ಭೋಗಿ, 2 ಸಲ ಅಹಂ ಬಂದಿದೆ. ಈಶ್ವರೋಹಂ ಅಹಂ, ಈಶ್ವರಃ ಅಹಂ ಭೋಗಿ. ಸಿದ್ಧೋಹಂ, ಸಿದ್ಧಃ ಅಹಂ ಬಲವಾನ್ ಸುಖಿ. ಆಡ್ಯೋಭಿಜನವಾನಸ್ಮಿ, ಆಡ್ಯಃ ಅಭಿಜನವಾನ್ ಅಸ್ಮಿ, ಅಸ್ತಿ. ಇಲ್ಲ ಅಸ್ಮಿ ಇದೆ, ಇಲ್ಲ ಅಸ್ತಿ ಕೊಟ್ಟಿದ್ದಾರೆ. ಇಲ್ಲ ಸರಿ ಇದೆ. ಆಡ್ಯೋಭಿಜನವಾನಸ್ಮಿ, ಆಡ್ಯಃ ಅಭಿಜನವಾನ್ ಅಸ್ಮಿ. ಕೋನ್ಯೋಸ್ತಿ ಸದೃಶೋ ಮಯಾ, ಕಹ ಅನ್ಯಃ ಅಸ್ತಿ ಸದೃಶಃ ಮಯಾ. ಯಕ್ಷೇ ದಾಸ್ಯಾಮಿ ಮೋದಿಷ್ಯ, ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಇತ್ಯಜ್ಞಾನ ವಿಮೋಹಿತಾಃ. ಅಜ್ಞಾನ ವಿಮೋಹಿತಾಃ. ಅನುವಾದ: ಆಸುರಿ ಸ್ವಭಾವದವರು ಹೀಗೆ ಯೋಚಿಸ್ತಾರೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ
ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಇದು ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು. ನಾನು ಎಲ್ಲದರ ಪ್ರಭು, ಭೋಗ ಪಡುವವನು ನಾನೇ. ನಾನು ಪರಿಪೂರ್ಣ, ಬಲಶಾಲಿ ಮತ್ತು ಸುಖಿ. ನಾನೇ ಅತ್ಯಂತ ಶ್ರೀಮಂತ ನಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೋದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗ್ತಾರೆ. ಈ ತರ ಆಸುರಿ ಸ್ವಭಾವದರು ಈ ತರ ಎಲ್ಲ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ನನ್ನ ಹತ್ರ ಇಷ್ಟು ಸಂಪತ್ತಿದೆ, ನನ್ನ ಯೋಜನೆಗೆ ಅನುಗುಣವಾಗೇ ಎಲ್ಲ ಇನ್ನೂ ಹೆಚ್ಚಾಗಿ ಸಂಪಾದಿಸ್ತೀನಿ. ಇದು ನನ್ನ ಹತ್ರ ಇಷ್ಟೊಂದಿದೆ, ಅಷ್ಟೊಂದಿದೆ, ಮುಂದೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಇವನ್ ನನ್ನ ಶತ್ರು, ನಾನೇ ಕೊಂದಿದ್ದೀನ, ಬೇರೆ ಶತ್ರುನು ಕೂಡ ಕೊಲ್ತೀನಿ ನಾನೇ ಎಲ್ಲದರ ಪ್ರಭು ಅಂತ ಕೂಡ ಹೇಳ್ತಾನಂತೆ. ಭೋಗ ಪಡವನು ಕೂಡ ನಾನೇ ಪರಿಪೂರ್ಣ ಅಂತಾನಂತೆ. ಬಲಶಾಲಿ ಮತ್ತು ಸುಖಿ ಅಂತ ಕೂಡ ಹೇಳ್ತಾನೆ. ನಾನೇ ತುಂಬಾ ಶ್ರೀಮಂತ, ಅತ್ಯಂತ ಶ್ರೀಮಂತ ಅಂತಾನೆ. ಶ್ರೀಮಂತ ನಂಟರು ಕೂಡ ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿ ಅಥವಾ ಸುಖಿ ಆದವರು ಯಾರು ಇಲ್ಲ. ನಾನು ಯಾಗ ಮಾಡ್ತೀನಿ ಅಂತ ಕೂಡ ಹೇಳ್ತಾನಂತೆ. ಒಂದಿಷ್ಟು ದಾನ ಕೂಡ ಕೊಡ್ತೀನಿ, ಆಮೇಲೆ ಮೋದ ಅಂದ್ರೆ ಇದು ಮೋದ ಮಾಡ್ತೀನಿ ಅಂತಾರಲ್ಲ, ಆ ತರ ಮಜಾ ಮಾಡ್ತಾನೆ ಅಂತ. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗ್ತಾರೆ. ಶ್ಲೋಕ 13. ಇದ ಮಧ್ಯ ಮಯ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ. ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ. ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ. ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಶ್ಲೋಕ 14. ಅಸೌ ಮಯಾ ಹತಃ ಶತ್ರುಃ ಹನಿಷ್ಯೇ ಚಾಪರಾನಪಿ. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. असौ मया हतः शत्रुः हनिष्ये चापरानपि। ईश्वरोऽहमहं भोगी सिद्धोऽहं बलवान् सुखी।
असौ मया हतः शत्रुः हनिष्ये चापरानपि ईश्वरोऽहम् अहं भोगी सिद्धोऽहं बलवान् सुखी असौ मया शत्रुः असौ मया हतः शत्रुः हनिष्ये चापरानपि ईश्वरोऽहम् अहं भोगी सिद्धोऽहं बलवान् सुखी असौ मया हतः शत्रुः ईश्वरोऽहं भोगी सिद्धोऽहं बलवान् सुखी असौ मया हतः शत्रुः हनिष्ये चापरानपि ईश्वरोऽहमहं भोगी सिद्धोऽहं बलवान् सुखी असौ मया हतः चापरानपि ईश्वरोऽहमहं भोगी सिद्धोऽहं बलवान् सुखी ಶ್ಲೋಕ 15 ಆಡ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ ಮಾತಾಜಿ ಹೇಳ್ಸಿ ಮಾತಾಜಿ ನಿರ್ಮಲಾ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 13 ಇದಂ ಮಧ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ಸಿದಮಪಿ ಮೇ ಭವಿಷ್ಯಾತಿ ಪುನರ್ಧನಂ. ಹರೇ ಕೃಷ್ಣ. ಸರಿ ಗೊತ್ತು. ಕೃಷ್ಣ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13 ಇದಮಧ್ಯಮ ಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ರಥಂ ಇದಮಸ್ತಿದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ. ವಿದ್ಯಾ ಕಾಮತ್ ಮಾತಾಜಿ. ಇದಂ ಮಧ್ಯಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯ ಮನೋರಥಂ
इदमस्तीदमपि मे भविष्यति पुनर्धनम् ಇಮಂ ಪ್ರಾಪ್ಸ್ಯೆ ಎರಡೇ ಲೈನು. ಇಮಂ ಪ್ರಾಪ್ಸ ಅಲ್ಲ, ಪ್ರಾಪ್ಸ್ಯೆ ಇದೆ, ಪೇ ಇದೆ. ಪೇಗೆ प्राप्ते मनोरथम् इमं प्राप्ते मनोरथम्. ಕರೆಕ್ಟ್. हरे कृष्ण. ರಂಜನಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಇದ ಮಧ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ರೇಖಾ ವಿಜಯಕುಮಾರ್ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ 14ನೇ ಶ್ಲೋಕ ಹೇಳಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಶೀಲಾದೇವಿ ಮಾತಾಜಿ ಹೇಳಿ. ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ ಹೇಳಿ. ಶಿವಗಂಗಾ ಮಾತಾಜಿ, ರೇಖಾ ಮಾತಾಜಿ, ಶೀಲಾದೇವಿ ಮಾತಾಜಿ, ಶಿವಗಂಗಾ ಮಾತಾಜಿ, ಶ್ರವಂತಿ ಮಾತಾಜಿ ಅನ್ಮ್ಯೂಟ್ ಹರೇ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಷ್ಟನೇ ಶ್ಲೋಕ? ಮಾತಾಜಿ 14ನೇ ಶ್ಲೋಕ ಹೇಳಿ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 14. ಅಸೌ ಮಯಾ ಶತ್ರುಃ ಅನಿಶ್ಯೇ ಚ ಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ವನಿತಾ ಶೆಟ್ಟಿ ಮಾತಾಜಿ. ಮಾತಾಜಿ ಶ್ಲೋಕ 14. ಅಸೌ ಮಯಾ ಹತ ಶತ್ರುಃ ಹನಿಷ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಶ್ಲೋಕ ಮಾತಾಜಿ 14ನೇ ಶ್ಲೋಕ ಹೇಳಿ ಪ್ರಭುಜಿ. ಹಾ ಮಾತಾಜಿ. ಶ್ಲೋಕ 14. ಅಸೌ ಮಯಾ ಅತ ಶತ್ರುಃ ಅನಿಶ್ಯ ಚಾಪರಾನಪಿ ಈಶ್ವರೋ ಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಶಿವಗಂಗಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹಸೌ ಮಯಾ ಹತ ಶತ್ರುಃ ಅನಿಶ್ಯೇ ಚಾಪರಾನಪಿ ಈಶ್ವರೋಹಮ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 14ನೇ ಶ್ಲೋಕ ಹೇಳಿ ಶೀಲಾದೇವಿ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ, ಶೀಲಾದೇವಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 14ನೇ ಶ್ಲೋಕ ಹೇಳಿ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 14. ಅಸೋ ಮಯಾ ಹತ ಶತ್ರುಃ ಅನಿಶ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಎ ಮಂಜುಳಾ ಮಾತಾಜಿ 15ನೇ ಶ್ಲೋಕ ಹೇಳಿ. ಎ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಅಡ್ಯೋ ಬಿಜನವಾನಾಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ಮಾತಾಜಿ ಅದು ಅಡ್ಯೋಬಿಲ್ಲ, ಆಡ್ಯೋಬಿ. ಎರಡನೇ ದೊಡ್ಡ ಇದೆ ನೋಡಿ. ಹಾ ಗೊತ್ತಾಗಿಲ್ಲ. ಆಡ್ಯೋ ಬಿಜನವಾನಸ್ಮಿ. ಎಸ್ ಮಾತಾಜಿ. ಹೇಳ್ಬೇಕಾ ಮತ್ತೆ ಇನ್ನೊಂದ್ಸತಿ? ಹೇಳಿ ಇನ್ನೊಂದ್ಸಲಿ. ಸರಿ, ಬಾಕಿ ಎಲ್ಲ ಸರಿ ಇತ್ತು ಅದೊಂದೇ.
ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ, ಪೂರ್ಣಿಮಾ ಮಾತಾಜಿ, ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಬೀಜನವಾನಸ್ಮಿ ಪುಣ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ನಿತ್ಯಜ್ಞಾನ ವಿಮೋಹಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ. ಹಾ ಮಾತಾಜಿ. ಆಢ್ಯೋ ಬೀಜನವಾನಸ್ಮಿ ಕೋನೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಆಢ್ಯೋ ಬೀಜನವಾನಾಸ್ಮಿ ಕೋನೋಸ್ತಿ ಸದೃಶೋ ಮಯ ಕೋನ್ಯೋಸ್ಮಿ ಕೋನೋಸ್ಮಿ ಕೋನ್ಯೋಸ್ತಿ ಕೋನೋಸ್ಸಿ ಹ್ಮ್ ಕೋನೋಸ್ಸಿ ಸದೃಶೋ ಮಯ ಯಕ್ಷ್ಯಾಯ ದಾಸ್ಯಾಮಿ ಯಕ್ಷೇ ದಾಸ್ಯಾಮಿ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ವಿದ್ಯಜ್ಞಾನ ವಿಮೋಹಿತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಆಢ್ಯೋ ಬೀಜನವಾನಸ್ಮಿ ಪುಣ್ಯೋಸ್ತಿ ಸದೃಶೋ ಮಯಾ ಯಕ್ಷ್ಯೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡಿಕೊಳ್ತೀರಾ? ಶೀಲಾದೇವಿ ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗೋ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 16. ಅನೇಕ ಚಿತ್ತ ವಿಭ್ರಾಂತಃ ಮೋಹಜಾಲ ಸಮಾವೃತಾಃ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತ ಕಾಮಭೋಗೇಶು ಏನು ವರ್ಡ್ಗಳು ಸ್ಪ್ಲಿಟ್ ಮಾಡುವಂತದ್ದೇನಿಲ್ಲ. ಪತಂತಿ ನರಕೆ ಶುಚೌ, ಪತಂತಿ ನರಕೆ ಅಶುಚೌ, ಇಲ್ಲೊಂದ್ ಕಡೆ ಇದೆ ಅಷ್ಟೆ. ಅನುವಾದ: ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳ್ತಾರೆ. ಮೇಲೆ ಹೇಳಿದನಲ್ಲ ಭಗವಂತ, ಅದೆಲ್ಲ ಅವ್ರಿಗೆ ಅತಿಯಾಗಿ ಇದ್ಬಿಟ್ಟು ಭ್ರಾಂತರಿರ್ತಾರವರು ಅಜ್ಞಾನದಿಂದ. ಅಂಥವ್ರು ಹೀಗೆ ಹಲವಾರು ಆತಂಕಗಳಿಂದ ಇರ್ತಾರವರು. ಅದರಿಂದ ಭ್ರಾಂತರಾಗ್ಬಿಟ್ಟು ಮಾಯೆಯ ಬಲೆಯಲ್ಲಿ ಸಿಕ್ಕಾಕೋತಾರೆ, ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗಿರ್ತಾರೆ ಮತ್ತು ನರಕಕ್ಕೆ ಬೀಳ್ತಾರೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ
ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಅನೇಕ ಚಿತ್ತ ವಿಭ್ರಾಂತಃ ಪ್ರಸಕ್ತಾಂ ಭೋಗೇಷು ಪತಂತಿ ನರಕೇಷು ಚ. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತಾ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತಾಂ ಭೋಗೇಷು ಪತಂತಿ ನರಕೇಷು ಚ. ಶ್ಲೋಕ 17. ಆತ್ಮ ಸಂಭಾವಿತ ಸ್ತಬ್ಧಾಃ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ. ದಂಭೇನ ವಿಧಿಪೂರ್ವಕಂ ಅದು ಆಕ್ಚುಲಿ ಅವಿಧಿಪೂರ್ವಕಂ ಅಂತ ಸ್ಪಿಟ್ ಆಗತ್ತೆ. ದೀರ್ಘ ಹೇಳ್ಬೇಕು ಅಂದ್ರೆ ಮೀನಿಂಗ್ ಚೇಂಜ್ ಆಗತ್ತೆ. ಆತ್ಮ ಸಂಭಾವಿತಾಃ ಸ್ತಬ್ಧಾಃ ಧನಮಾನ ಮದ ಅನ್ವಿತಾಃ ಮದಾನ್ವಿತಾಃ ಮದ ಅನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ನಾಮ ಯಜ್ಞೈಃ ತೇ ದಂಭೇನ ಅವಿಧಿಪೂರ್ವಕಂ ದಂಭೇನ ವಿಧಿಪೂರ್ವಕಂ ದಂಭೇನ ಅವಿಧಿಪೂರ್ವಕಂ. ವಿಧಿಪೂರ್ವಕಂ ಅಂದ್ರೆ ಅದು ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಅಂತ ಆಗೋಗುತ್ತೆ, ಅದಕ್ಕೆ ಅದು ಅವಿಧಿ ಅಂತ ಬರ್ಬೇಕು ಅಂತ ಅನುವಾದ. ಅವರು ತಮ್ಮ ವಿಷಯದಲ್ಲಿ ಸಂಪೂರ್ಣ ತೃಪ್ತರು ಮತ್ತು ಯಾವಾಗಲೂ ಉದ್ದಟರು, ಸಂಪತ್ತು ಮತ್ತು ಒಣ ಪ್ರತಿಷ್ಠೆಗಳಿಂದ ಭ್ರಾಂತರಾದವರು. ಕೆಲವೊಮ್ಮೆ ಅವರು ಯಾವ ನಿಯಮ ನಿಬಂಧನೆಗಳನ್ನು ಅನುಸರಿಸದೆ ಜಂಬದಿಂದ ಹೆಸರಿಗೆ ಮಾತ್ರ ಯಜ್ಞಗಳನ್ನು ಮಾಡುತ್ತಾರೆ. ಅವ್ರು ತಮ್ಮ ವಿಷಯದಲ್ಲಿ ತುಂಬಾ ತೃಪ್ತರಾಗಿರ್ತಾರೆ, ಯಾವಾಗ್ಲೂ ಉದ್ದಟತನ ಜಾಸ್ತಿ, ಅವರು ತಲ್ ಪ್ರತಿಷ್ಠೆ ಮಾಡ್ತಾರೆ, ಸಂಪತ್ತು ಮತ್ತು ಒಣ ಪ್ರತಿಷ್ಠೆಗಳಿಂದ ಭ್ರಾಂತರಾಗಿರ್ತಾರೆ. ಕೆಲವೊಮ್ಮೆ ಅವರು ಯಾವ ನಿಯಮ ನಿಬಂಧನೆಗಳನ್ನು ಅನುಸರಿಸದೆ ಜಂಬದಿಂದ ಹೆಸರಿಗೆ ಮಾತ್ರ ಯಜ್ಞ ಮಾಡ್ತಾರೆ. ಆತ್ಮ ಸಂಭಾವಿತ ಸ್ತಬ್ಧಾಃ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ ಆತ್ಮ ಸಂಭಾವಿತ ಸ್ತಬ್ಧಾಃ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ ವಿಧಿಪೂರ್ವಕಂ ಆತ್ಮ ಸಂಭಾವಿತ ಸ್ತಬ್ಧಾಃ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ ಆತ್ಮ ಸಂಭಾವಿತ ಸ್ತಬ್ಧಾಃ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ ಆತ್ಮ ಸಂಭಾವಿತ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಮಂಜುಳಾ ಮಾತಾಜಿ, ರೇಣುಕಾದೇವಿ ಮಾತಾಜಿ. ರೇಣುಕಾದೇವಿ ಮಾತಾಜಿ ಹೇಳಿ. ಹಾ ಮಾತಾಜಿ.
अनेकचित्तविभ्रान्ताः मोहजालसमावृताः प्रसक्तकामभोगेषु पतन्ति नरकेषु च। हरे कृष्ण माताजी। ಹರೇ ಕೃಷ್ಣ. ಮಂಜುಳಾ ಆವ್ ಮಾತಾಜಿ. ಹರೇ ಕೃಷ್ಣ. ಒಂದ್ ಫೋನ್ ಬರ್ತಾ ಇದೆ ಮಾತಾಜಿ, ಅಟೆಂಡ್ ಮಾಡಿ ಆಮೇಲೆ ಹೇಳ್ತೀನಿ. ಓಕೆ ಮಾತಾಜಿ. ತೇಜಸ್ವಿನಿ ಮಾತಾಜಿ. ತೇಜಸ್ವಿನಿ ಮಾತಾಜಿ ಹೇಳಿ ಮಾತಾಜಿ. ತೇಜಸ್ವಿನಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೀಲಾದೇವಿ ಮಾತಾಜಿ ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಅನೇಕ ಚಿತ್ರ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪುಸ್ತಕ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಮಾತಾಜಿ ಪ್ರಸಕ್ತ ಪುಸ್ತಕ ಅಲ್ಲ, ಪ್ರಸಕ್ತ ಕಾಮಭೋಗೇಷು. ಪ್ರಸಕ್ತಾಃ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಹರೇ ಕೃಷ್ಣ. ಧನ್ಯವಾದಗಳು. ಇಂದುಲಾ ಮಾತಾಜಿ. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೇಷು ಚ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ತೇಜಸ್ವಿನಿ ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತ ಕಾಮಭೋಗೇಷು ಪತಂತಿ ನರಕೇಷು ಚೌ. ನರಕೇಷು ಚೌ. ನರಕೇಷು ಚೌ. ಹರೇ ಕೃಷ್ಣ. ಏ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 16 ಮಾತಾಜಿ. ಶ್ಲೋಕ 16. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತಃ ಕಾಮಭೋಗೇಷು ಪತಂತಿ ನರಕೇಷು ಚೌ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ವಿ ಮಲ್ಲಜಮ್ಮ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಮಾತಾಜಿ ಮಲ್ಲಜಮ್ಮ ಮಾತಾಜಿ. 16ನೇ ಶ್ಲೋಕನೇ ಹೇಳಿ ನೀವು. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತ ಭೋಗ ಕಾಮ ಭೋಗೇಷು ಪತಂತಿ ನರಕೇಷು ಚೌ. ಸರಿ ಬಂತು. ಪ್ರಸಕ್ತ ಅಂತ ಒಂಚೂರು ದೀರ್ಘ ಮಾಡಿ ಅಷ್ಟೇ. ಎಲ್ಲ ಕರೆಕ್ಟ್ ಇತ್ತು. ಪ್ರಸಕ್ತ ಕಾಮ ಭೋಗೇಷು ಪತಂತಿ ನರಕೇಷು ಚೌ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 17ನೇ ಶ್ಲೋಕ ಭಾಗ್ಯಲಕ್ಷ್ಮಿ ಮಾತಾಜಿ. ಮಂಜುಳಾ ಆವ್ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಯಾವ್ದು ಮಾತಾಜಿ? 17. ಆತ್ಮ ಸಂಭಾವಿತಃ ಸ್ತಬ್ಧಃ ಧನಮದಾನ್ವಿತಃ ಯಜಂತೆ ನಾಮ ಯಜ್ಞಸ್ತೆ ದಂಬೆ ವಿಧಿಪೂರ್ವಕಂ. ನಾಮ ಯಜ್ಞೈಸ್ತೆ ಅಲ್ಲೊಂಚೂರಿದೆ. ನಾಮ ಯಜ್ಞೈಸ್ತೆ. ಯಜ್ಞೈ ನಾಮ ಯಜ್ಞೈಸ್ತೆ. ಆಮೇಲೆ ಸ್ತಬ್ಧಾಹ ವಿಧಿಪೂರ್ವಕಂ. ಸ್ತಬ್ಧಾಹ ಅಲ್ಲೊಂದು ದೀರ್ಘ ಮಿಸ್ ಆಯ್ತು. ಬಾಕಿ ಸರಿ. ಸ್ತಬ್ಧಾಹ ಆತ್ಮ ಸಂಭಾವಿತ ಸ್ತಬ್ಧಾಹ. ಎಸ್. ಓಕೆ, ಧನ್ಯವಾದಗಳು. ಯಾರ ಮೊಮ್ಮಗುನ ಯಾರು ಏನು ಹಾಡ್ತಾ ಇದಾರಲ್ಲ. ಮಂಜುಳಾ ಮಾತಾಜಿ. ಮಂಜುಳಾ ಆವ್ ಮಾತಾಜಿ. ಚೆಲುವಮ್ಮ ಮಾತಾಜಿ. ಚಂದ್ರಕಲಾ ಮಾತಾಜಿ. ಚೆಲುವಮ್ಮ ಮಾತಾಜಿ ಹೇಳಿ. ಶ್ಲೋಕ 17. ಆತ್ಮಸಂಭಾವಿತ ಶಬ್ದಾಃ ಧನಮಾನವ ಮದಾನಿತ್ವಃ ಯಜಂತೆ ನಾಮ ಯಜ್ಞೇಸೆ ದಂಭೇನ ವಿಧಿಪೂರ್ವಕಂ. ಹರೇ ಕೃಷ್ಣ ಮಾತಾಜಿ. ದಂಭೇನ ಸ್ವಲ್ಪ ದೀರ್ಘ ಜಾಸ್ತಿ ಬರ್ಬೇಕು. ದಂಭೇನ ಅವಿಧಿ ಪೂರ್ವಕಂ ಅಂತ ಹೇಳಿ. ದಂಭೇನ
अधिपूर्वकं ದಂಬೇನ ಅವಿಧಿಪೂರ್ವಕಂ ದಂಬೇನಾದಿಪೂರ್ವಕಂ ಇಲ್ಲರಿ ದಂಬೇನಾವಿಧಿಪೂ ನಾ ದೀರ್ಘವಾಗಿ ಹೇಳ್ಬೇಕು ಸ್ವಲ್ಪ ದಂಬೇನಾವಿಧಿಪೂರ್ವಕಂ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಕೃಷ್ಣ. ಚೆಲುವಮ್ಮ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಆತ್ಮ ಸಂಭಾವಿತಾಃ ಶಬ್ದಾಃ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಬೇನ ವಿಧಿಪೂರ್ವಕಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಆತ್ಮ ಸಂಭಾವಿತಾ ಸ್ತಬ್ಧಾಃ ಧನಮಾನ ಮಧಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ಡಂಬೇನ ವಿಧಿಪೂರ್ವಕಂ. ಹರೇ ಕೃಷ್ಣ. ಹರೇ ಕೃಷ್ಣ. ಕೆಪಿ ಮಂಜುಳಾ ಮಾತಾಜಿ ಒಬ್ಬರು ಹೇಳಲಿಕ್ಕೆ. ಕೆಪಿ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು 16 ಹೇಳ 17 ಹೇಳ ಮಾತಾಜಿ. 17 ಹೇಳಿ ಮಾತಾಜಿ. ಆತ್ಮ ಸಂಭಾವಿತಾಃ ಸ್ತಬ್ಧಾಃ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ಡಂಬೇನಾದ ಪೂರ್ವಕಂ. ದಂಬೇನಾವಿಧಿಪೂರ್ವಕಂ ದಂಬೇನಾವಿಧಿಪೂರ್ವಕಂ. ಆತ್ಮ ಸಂಭಾವಿತಾ ಸ್ತಬ್ಧಾಃ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಬೇನ ವಿಧಿಪೂರ್ವಕಂ. ಇನ್ನೊಂದ್ಸತಿ ಹೇಳ ಮಾತಾಜಿ. ಹೇಳಿ ಹೇಳಿ. ಆತ್ಮ ಸಂಭಾವಿತಾಃ ಸ್ತಬ್ಧಾಃ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ಡಂಬಾನ ವಿಧಿಪೂರ್ವಕಂ. ದಂಬೇನ ದಂಬಾನ ಅಲ್ಲ ದಂಬೇನ ವಿಧಿಪೂರ್ವಕಂ. ಡಂಬೇನ ವಿಧಿಪೂರ್ವಕಂ. ಸರಿ ಮತ್ತೆ. ಹರೇ ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. 3 ಶ್ಲೋಕ ಮಾಡ್ಬಿಡ್ತೀನಿ 20 ತನಕ. ಶ್ಲೋಕ 18. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಾ ಪರದೇಹೇಷು ಪ್ರದ್ವಿಷ್ಯಂತೋಭ್ಯಸೂಯಕಾಃ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಮಾಂ ಆತ್ಮ ಪರದೇಹೇಷು ಪ್ರದ್ವಿಷ್ಯಂತ್ಯೋಭ್ಯಸೂಯಕಾಃ ಪ್ರದ್ವಿಷ್ಯಂತಃ ಅಭ್ಯಸೂಯಕಾಃ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮ ಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿಯುತ್ತಾರೆ. ಈ ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇದರಿಂದ ಅಸುರರೇನಾಗಿರ್ತಾರೆ? ದಿಗ್ಭ್ರಾಂತರಾಗಿರ್ತಾರೆ. ಅವ್ರ ದೇಹದಲ್ಲಿ ಮತ್ತು ಬೇರೆ ದೇಹಗಳಲ್ಲೂ ಇರುವ ಪರಮಾತ್ಮನನ್ನ ದೇವೋತ್ತಮ ಪರಮ ಪುರುಷನ ದ್ವೇಷಿಸ್ತಾರೆ, ನಿಜವಾದ ಧರ್ಮನ ಹಳಿತಾರೆ, ಅಸಡ್ಡೆ ಮಾಡ್ತಾರೆ, ಅವಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ಅಹಂಕಾರಂ ಬಲಂ ದರ್ಪಂ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಮಾಮಾತ್ಮಾ ಪರದೇಹೇಷು ಪ್ರದ್ವಿಷ್ಯಂತೋಭ್ಯಸೂಯಕಾಃ ಪ್ರದ್ವಿಷಂತ್ಯೋ ಭಯಸೂಯಕಾಃ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ
अहङ्कारं बलं दर्पं कामं क्रोधं च संश्रिताः मामात्मा परदेहेषु प्रद्विष्यन्तोऽभ्यसूयकाः परदेहेषु प्रद्विषन्तोऽभ्यसूयकाः अहङ्कारं बलं दर्पं कामं क्रोधं च संश्रिताः मामात्मा परदेहेषु प्रद्विष्यन्तोऽभ्यसूयकाः अहङ्कारं बलं दर्पं कामं क्रोधं च संश्रिताः मामात्मा परदेहेषु प्रद्विषन्तोऽभ्यसूयकाः अहङ्कारं बलं दर्पं कामं क्रोधं च संश्रिताः मामात्मा परदेहेषु प्रद्विष्यन्तोऽभ्यसूयकाः अहङ्कारं बलं दर्पं कामं क्रोधं च संश्रिताः मामात्मा परदेहेषु प्रद्विषन्तोऽभ्यसूयकाः प्रद्विष्यन्तोऽभ्यसूयकाः प्रद्विषन्तोऽभ्यसूयकाः हरे कृष्ण श्लोक 19 तानहं द्विषतः क्रूरान् संसारेषु नराधमान् क्षिपाम्यजस्रम् अशुभान् ಹಂಗೂ ಹೇಳ್ಬೋದು ಆಸುರಿಷ್ವೇವ ಯೋನಿಷು ತಾನ್ ಅಹಂ ದಿಶತ ಕ್ರೂರಾನ್ ಸಂಸಾರೇಷು ನರಾಧಮಾನ್ ನರಾಧಮಾನ್ ಕ್ಷಿಪಾಮ್ಯಜಸ್ರಂ ಅಶುಭಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರಿಷ್ವೇವ ಯೋನಿಷು ಅನುವಾದ ಅಸೂಯಾಪರರು ಕ್ರೂರರು ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ಈ ತರ ಇರೋರನ್ನ, ಅಸೂಯ ಪರರಾಗಿರೋರ್ನ, ಕ್ರೂರರಾಗಿರೋರ್ನ, ನರಾಧಮರನ್ನ, ಇಂಥವ್ರನ್ನೆಲ್ಲ ಏನ್ ಮಾಡ್ತಾನೆ ಭಗವಂತ? ಐಹಿಕ ಅಸ್ತಿತ್ವಕ್ಕೆ ಸಾಗರಕ್ಕೆ ತಳ್ತಾನೆ. ಆಮೇಲೆ ಎಲ್ಲ ಆಸುರಿ ಜೀವವರ್ಗಗಳಿಗೂ ತಳ್ಳುತ್ತಾನೆ ಅಂತ, ಹಲವಾರು ಆಸುರಿ ಜೀವವರ್ಗಗಳಿಗೆ ತಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು ಆಸುರೀಷ್ವೇವ ಯೋನಿಷು ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಷು ನರಾಧಮಾನ್
क्षिपाम्यजस्रमशुभाम् आसुरीष्वेव योनिषु तानहं दिशतः क्रूरान् संसारेषु नराधमान् क्षिपाम्यजस्रमशुभान् आसुरीष्वेव योनिषु. ಶ್ಲೋಕ 20. ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಆಸುರೀಂ ಯೋನಿಂ ಆಪನ್ನಾಃ ಮೂಢಾಃ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯ ಏವ ಕೌಂತೇಯ ತತಃ ಯಾಂತ್ಯಧಮಾಂ ಗತಿಂ. ಯಾಂತಿ ಅಧಮಾಂ ಗತಿಂ. ಅನುವಾದ. ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅತ್ಯಂತ ಅಸಹ್ಯಕರವ ಬಗೆಯ ಅಸ್ತಿತ್ವಕ್ಕೆ ಇಳಿಯುತ್ತಾರೆ. ಅರ್ಜುನಂಗೆ ಹೇಳ್ತಾ ಇದ್ದಾನೆ ಭಗವಂತ, ಆಸುರಿ ಜೀವವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟೋ ಇಂಥ ಜನರು ನನ್ನ ಬಳಿಗೆ ಬರಲ್ಲ. ಕ್ರಮೇಣ ಅವರು ಏನಾಗ್ತಾರೆ? ಅಸಹ್ಯಕರ ಬಗೆಯ ಅಸ್ತಿತ್ವಕ್ಕೆ ಇಳಿತಾರೆ. ಆಸುರೀಂ ಯೋನಿಮಾಪನ್ನಾಃ ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ಬಿಡ್ಸು ಕೂಡ ಹೇಳ್ಬೋದು. ಮಾಂ ಅಪ್ರಾಪ್ಯೈವ ಕೌಂತೇಯ ಅಂತಾನು ಹೇಳ್ಬೋದು. ತತೋ ಯಾಂತ್ಯಧಮಾಂ ಗತಿಂ. ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ 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 ಜನ್ಮಸು ಮಾಂ ಅಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ. ಮಾತಾಜಿ ಹೇಳ್ತೀನಿ. ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಹೇಳ. ಇವ್ರು ಕರೀತಾರೆ, ಹೆಸರು ಕರೀತಾರೆ. ಒಂದ್ ನಿಮಿಷ. ಮಂಜುಳಾ ಮಾತಾಜಿ ಹೇಳಿ. ಮಂಜುಳಾ ಆವು ಮಾತಾಜಿ. ಮಾತಾಜಿ ಹೇಳ್ತೀನಿ. ಮಾತಾಜಿ ಅಹಂಕಾರಂ ಬಲಂ ದರ್ಪಂ ಭಾವಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ತದ್ವಿಸಂತ್ಯೋಪ್ಯಸೂಯಕಃ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ವಿದ್ಯಾ ಕಾಮತ್ ಮಾತಾಜಿ, ಲಕ್ಷ್ಮೀ PM ಮಾತಾಜಿ, ನಿರ್ಮಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ. ವಿದ್ಯಾ ಕಾಮತ್ ಮಾತಾಜಿ, ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಅಹಂಕಾರ
अहङ्कारं बलं दर्पं कामक्रोधं च संश्रिताः मामात्मा परदेहेषु प्रद्विषन्तोऽभ्यसूयकाः ಸರಿ ಹೋಯ್ತಾ ಮಾತಾಜಿ? ಪ್ರದ್ವಿಷಂತು ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಶ್ಲೋಕ 18. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಶ್ಲೋಕ 18. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಾ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಹರೇ ಕೃಷ್ಣ. ಸರಿ ಕವಿತಾ ಮಣಿ ಮಾತಾಜಿ, ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 18 ಮಾತಾಜಿ. ಹಾ ಮಾತಾಜಿ. ಅಹಂಕಾರಂ ಫಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಾ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಹರೇ ಕೃಷ್ಣ. ಕವಿತಾ ಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ರೇಣುಕಾ ದೇವಿ ಮಾತಾಜಿ, ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 18 ಹೇಳ ಮಾತಾಜಿ. 18 ಹೇಳಿ ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಹರೇ ಕೃಷ್ಣ. ಶ್ಲೋಕ 19. ಪಾರ್ವತಮ್ಮ ಮಾತಾಜಿ, ಪೂರ್ಣಿಮಾ ಮಾತಾಜಿ, ರಾಜೇಶ್ವರಿ ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜ ಸಶ್ರಮಶುಭಾನ್ ಆಸುರೀಷ್ವೇವ ಯೋನಿಷು. ಕ್ಷಿಪಾಮ್ಯಜಸ್ರಮಶುಭಾನ್. ಕ್ಷಿಪಾಮ್ಯಜಸ್ರಮಶುಭಾನ್. ಮೆಜಸ್ರಮ್ ಅನ್ಬೋದು, ಇಲ್ಲರೆ ಕ್ಷಿಪಾಮ್ಯಜಸ್ರಂ ಅಶುಭಾನ್ ಅಂತಾನು ಹೇಳ್ಬೋದು. ಪೂರ್ಣಿಮಾ ಮಾತಾಜಿ, ರಾಜೇಶ್ವರಿ ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಂಜನಾ ದೇವಾಡಿಗ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ ಮಾತಾಜಿ. ತಾನಹಂ ಅಷ್ಟೇ. ತಾನಹಂ ದ್ವಿಷತ್ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮ ಶುಭಾನ್ ಆಸುರೀಷ್ವೇವ ಯೋನಿಷು. ಹರೇ ಕೃಷ್ಣ. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮಜಸ್ಯ ಶುಭಾನ್ ಅಸುರೇಶ್ವ ಯೋನಿಷು. ಕ್ಷಿಪಾಮ್ಯಜಸ್ರಮಶುಭಾನ್. ಮ್ಯಾ ಇದೆ ಮಾತಾಜಿ. ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು.
ಕ್ಷಿಪಾಮಯಸ್ಯಜ್ಜ ಕ್ಷಿಪಾಮ್ಯಜಸ್ರ ಕ್ಷಿಪಾಮ್ಯಜಸ್ರ ಕ್ಷಿಪಾಮ್ಯಜಸ್ರಮಶುಭಾನ್ ಕ್ಷಿಪಾಮಜಸ್ಯಮಶುಭಾನ್ ಆಸುರೇಶ್ವಯೋನಿಷು ಆಸುರೀಷ್ವೇವ ಯೋನಿಷು ಆಸುರೀಷ್ವೇವ ಯೋನಿಷು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ ಮಾತಾಜಿ. ಎಷ್ಟೇದ್ ಮಾತಾಜಿ? ಅದೇನಾ 19? 19 ಹೇಳಿ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರ ಮಶುಭಾನ್ ಆಸುರೀಷ್ವೇವ ಯೋನಿಷು. ಹರೇ ಕೃಷ್ಣ. ಹರೇ ಕೃಷ್ಣ. ಸಾಯಿಲಕ್ಷ್ಮಿ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಮ್ಯಜಸ್ರಮ ಶುಭಾನ್ ಅಸುರೇಶ್ವರ ಯೋನಿಷು ಆಸುರೀಷ್ವೇವ ಯೋನಿಷು ಆಸುರೀಶ್ವೇರ್ವ ಯೋನಿಷು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರೇಖಾ ವಿಜಯ್ ಕುಮಾರ್ ಮಾತಾಜಿ, ಶೀಲಾದೇವಿ ಮಾತಾಜಿ. ರೇಖಾ ವಿಜಯ್ ಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೀಲಾದೇವಿ ಮಾತಾಜಿ ಹೇಳಿ. ತಾನಃ ತಾನಹಂ ದಿಶಂತ ಕೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರ ಶ್ರಮ ಶುಭಾಂ ಅಸುರೇಶ್ವ ಯೋನಿಷು. ತಾನಹಂ ದ್ವಿಷತಃ ಕ್ರೂರಾನ್ ಹೇಳಿ ಮಾತಾಜಿ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಇಲ್ಲ ನಿಮ್ಗೆ ಕ್ಷಿಪಾಮ್ಯಜಸ್ರಂ ಅಶುಭಾನ್ ಹಂಗೇಳಿ, ಅದು ಈಸಿ ಆಗುತ್ತೆ. ಶುಭಾಂ ಅಶುಭಾನ್ ಬರ್ಬೇಕು ಅವಾಗ. ಕ್ಷಿಪಾಮ್ಯಜಸ್ರಂ ಅಶುಭಾನ್ ಕ್ಷಿಪಾಮ್ಯಜಸ್ರಂ ಅಶುಭಾನ್ ಹಂಗೆ. ಕ್ಷಿಪಾಮ್ಯಜಸ್ರ ಶ್ರಮ ವಿಶುಭಾನ್ ಮ್ಯಜಸ್ರ ಮಶುಭಾನ್ ಮಶುಭಾನ್ ಕ್ಷಿಪಾಮ್ಯಜಸ್ರ ಮಶುಭಾನ್ ಕ್ಷಿಪಾಮ್ಯಜಸ್ರ ಮಶುಭಾನ್ ಆಸುರೀಷ್ವೇವ ಯೋನಿಷು ಆಸುರೀಷೇವ ಯೋನಿಷು ಆಸುರೀಶ್ವೇವ ಶ್ವೇ ಬರ್ಬೇಕು. ರೇಖಾ ವಿಜಯ್ ಕುಮಾರ್ ಮಾತಾಜಿ. ರೇಖಾ ಮಾತಾಜಿ ಶ್ಲೋಕ 20 ಹೇಳಿ ಮಾತಾಜಿ ನೀವು. ಶ್ಲೋಕ 20 ಹೇಳಿ ಮಾತಾಜಿ. ರೇಖಾ ಮಾತಾಜಿ. ನೆಟ್ವರ್ಕ್ ಇದ್ದಡೆ ಬನ್ನಿ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಜನ್ಮನಿ ಜನ್ಮನಿ ಮಾಮಾ ಪ್ರಾಪೈವ ಕೌಂತೆಯ ತತೋ ಯಾಂತ್ಯಾದಮಾಗತಿಂ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿದ್ದು, ರೇಖಾ ಮಾತಾಜಿ ಹೇಳಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದ್ಯಾ? ಈಗ ಕೇಳಿಸ್ತದೆ. ಶ್ಲೋಕ 20. ಆಸುರಿಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ಯಧಮಾಂ ಗತಿಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಶಿವಗಂಗಾ ಮಾತಾಜಿ, ಶ್ರವಂತಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ ಮಾಡ್ಕೊಳ್ಳಿ.
ಶಿವಗಂಗಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಆಸುರಿಂ ಯೋನಿಮಾಪನ್ನಃ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ರು ಧರ್ಮಾಂ ಗತಿಂ. ತಥೋ ಯಾಂತ್ಯಧಮಾಂ ಗತಿಂ. ಆಮೇಲೆ ಮಾಂ ಅಪ್ರಾಪ್ಯೈವ, ಮಾಂ ಅಪ್ರಾಪ್ಯೈವ ಅಂತ ಕೂಡ ಹೇಳ್ಬೇಕು. ಇಲ್ಲ ಮಾಂ ಅಪ್ರಾಪ್ಯೈವ ಸೇರಿಸಿ ಕೂಡ ಹೇಳ್ಬೋದು. ಅಪ್ರಾಪ್ಯೈವ, ಮಾಂ ಅಪ್ರಾಪೈವ. ಕೌಂತೆಯ. ಹರೇ ಕೃಷ್ಣ. ಶ್ರವಂತಿ ಮಾತಾಜಿ ಶ್ಲೋಕ 20 ಹೇಳಿ. ಹರೇ ಕೃಷ್ಣ ಮಾತಾಜಿ. ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯಧಮಾಂ ಗತಿಂ. ಹರೇ ಹರೇ ಕೃಷ್ಣ ಮಾತಾಜಿ. 19ನೇ ಶ್ಲೋಕನು ಹೇಳಿಬಿಡಿ ಮಾತಾಜಿ ನೀವು. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು. ಮಾತಾಜಿ 3ನೇ ಲೈನ್ ಇಲ್ಲ ಸರಿ ಬಂತು. ಮತ್ತೆ ಆದ್ರೆ ನನಗೆ ಸ್ವಲ್ಪ ಕನ್ಫ್ಯೂಷನ್. ಕ್ಷಿಪಾಮ್ಯಜಸ್ರಮಶುಭಾನ್, ಕ್ಷಿಪಾಂ ಅಜಸ್ರ ಅಂತ ಅದು. ಕ್ಷಿಪಾಂ ಅಜಸ್ರಮಶುಭಾನ್. ಕ್ಷಿಪಾಮ್ಯಜಸ್ರಮಶುಭಾನ್. ಕರೆಕ್ಟ್ ಆಗಿ ಹೇಳಿದ್ರಿ ಹೇಳಿದ್ರಲ್ವಾ ಮಾತಾಜಿ? ಹೌದು ಹೇಳಿದ್ರಿ. ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಮಾತಾಜಿ. ಅವರೇ ಕನ್ಫ್ಯೂಷನ್. ಅದೇ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ನೀವು ಕೂಡ 19 ಮತ್ತೆ 20 ಹೇಳಿಬಿಡಿ ಪ್ರಭುಜಿ. ಮಾತಾಜಿ. ಶ್ಲೋಕ 19. ತಾನಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು. ಆಸುರೀಷ್ವೇವ ಆ ಇದೆ ಪ್ರಭುಜಿ. ಮಾತಾಜಿ. ಆಸುರೀಷ್ವೇವ ಯೋನಿಷು. ಶ್ಲೋಕ 20. ಆಸುರಿಂ ಯೋನಿಮಾಪನ್ನಃ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ಯಧಮಾಂ ಗತಿಂ. ಮಾತಾಜಿ. ಮಾಂ ಅಪ್ರಾಪ್ಯೈವ, ಮಾಂ ಅಪ್ರಾಪ್ಯೈವ ಅಥವಾ ಮಾಂ ಅಪ್ರಾಪ್ಯೈವ ಸೇರಿಸಿ ಕೂಡ ಹೇಳ್ಬೋದು. ಇಲ್ಲಾಂದ್ರೆ ಬಿಡಿಸಿನು ಮಾಂ ಅಪ್ರಾಪ್ಯೈವ ಅಂತಾನು ಹೇಳಿ. ಮಾಂ ಅಪ್ರಾಪ್ಯೈವ, ಮಾಂ ಅಪ್ರಾಪ್ಯ ಏವ ಅಂತ ಆ ವರ್ಡ್ ಫುಲ್ 3 ವರ್ಡ್ ಆಗಿದೆ. ಮಾಂ ಅಪ್ರಾಪ್ಯ ಏವ, ಮಾಂ ಅಪ್ರಾಪ್ಯೈವ. ಹರೇ ಮಾಂ ಅಪ್ರಾಪ್ಯೈವ. ಅಷ್ಟೇ. ಹರೇ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಲಕ್ಷ್ಮೀ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ 3 ಶ್ಲೋಕನು ಹೇಳಿ ಮಾತಾಜಿ. 18, 19, 23 ಶ್ಲೋಕನ ಹೇಳಿಬಿಡಿ ನೀವು. ಓಕೆ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 18. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಂ ಆತ್ಮಪರದೇಹೇಷು ಪ್ರದ್ವಿಂಶತೋऽಭ್ಯಸೂಯಕಾಃ. ಶ್ಲೋಕ 19. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇಷ ಯೋನಿಷು. ಶ್ಲೋಕ 20. ಆಸುರೀಷ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ಯಧಮಾಂ ಗತಿಂ. ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕವಿತಾ ಮಣಿ ಮಾತಾಜಿ. ಕವಿತಾ ಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20 ಹೇಳಿ ಮಾತಾಜಿ ನೀವು. ಹರೇ ಕೃಷ್ಣ.
आसुरीं योनिमापन्नाः मूढा जन्मनि जन्मनि मामाप्राप्यैव कौन्तेय ततो यान्त्यधमां गतिम्. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇನ್ನು ಯಾರಿಗೆಲ್ಲ ಹೇಳಲಿಕ್ಕಿದೆ ಅವ್ರು ಹೇಳಿ. ರಂಜನಾ ಮಾತಾಜಿ, ರೇಖಾ ಮಾತಾಜಿ, ರಾಜೇಶ್ವರಿ ಮಾತಾಜಿ, ಪೂರ್ಣಿಮಾ ಮಾತಾಜಿ, ಲಕ್ಷ್ಮೀ PM ಮಾತಾಜಿ, ರೇಣುಕಾ ಮಾತಾಜಿ, ಮಂಜುಳಾ ಮಾತಾಜಿ, ಎಲ್ಲರೂ ಯಾರಿಗೆ ಹೇಳಲಿಕ್ಕಿದೆ ಅವ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೇಳ ಮಾತಾಜಿ ಹೇಳ್ತೀನಿ. 18 ಹೇಳು. 18 ಹೇಳಿ ಹೇಳಿ, ಒಬ್ಬೊಬ್ರೆ ಹೇಳಿ. ಹರೇ ಕೃಷ್ಣ ಮಾತಾಜಿ. 20 ಹೇಳ. ಯಾವ್ದು ಹೇಳಿ ಹೇಳಿಲ್ವೋ ಮಂಜುಳಾ ಅದನ್ನ ಮಾತಾಜಿ ಹೇಳಿ. ಹೇಳಿ. ಆಸುರಿಂ ಯೋನಿಮೋಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮಾಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ಯಧಮಾಂ ಗತಿಂ. ಯೋನಿ ಮಾಪನ್ನಾಹ, ಅಲ್ಲಿ ಇದು ಬರ್ಲಿಲ್ಲ ನಿಮ್ದು. ಮಾಪನ್ನ ಮಾಪನ್ನ ಅಂತ ನಿಲ್ಸದ್ರಿ, ಮಾಪನ್ನ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾನು ಹೇಳ್ತೀನಿ ಮಾತಾಜಿ. ಕ್ರೂರಾನ್ 20ನೇದು ಸಂಸಾರೇಷು ಅದಾದ್ಮೇಲೆ ನರಾಧಮಿ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೇಷ್ವವಯೋನಿಷು. ಆಸುರೀಶ್ವೇವ ಯೋನಿಷು. ಆಸುರೀಶ್ವೇವ ಯೋನಿಷು. ಬಂತ ಮಾತಾಜಿ? ಬಂತು ಬಂತು. ಮಾತಾಜಿ ನಾನು 20ನೇ ಶ್ಲೋಕ ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ಯಧಮಾಂ ಗತಿಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. ಅಸುರಂ ಯೋನಿ ಮಾಪನ್ನ ಮೂಢ ಜನ್ಮನಿ ಜನ್ಮನಿ ಮಾಮ ಮಮ ಮಾಮ ಅಪ್ರೈವ ಕೌಂತೆಯ ತತೋ ಯತ್ಯಧಮ ಗತಿಂ. ಮಾತಾಜಿ ಹೇಳ್ತೀನಿ, ಹಿಂದೆ ಹೇಳಿ ಮಾತಾಜಿ, ಫಾಲೋ ಮಾಡಿ. ಆಸುರೀಂ ಯೋನಿ ಮಾಪನ್ನಾಹ ಆಸುರಿಂ ಯೋನಿ ಮಾಪನ್ನ ಮಾಪನ್ನಾಹ. ಮಾಪನ್ನಾಹ. 2 0 ಕಾಣುತ್ತಲ್ವಾ ಮೇಲೆ ಕೆಳಗೆ ಇದೆಯಲ್ಲ, ಅದಕ್ಕೆ ಇದ್ರೆ ನಾಹ ಅಂತ ಹೇಳ್ಬೇಕು. ಹಿಂದಿನ ಅಕ್ಷರ ಏನಿರುತ್ತೋ ಅದಕ್ಕೆ ತಕ್ಕಂಗೆ ಅದನ್ನ ಹೇಳ್ಬೇಕು. ಮೂಢಾ ಜನ್ಮನಿ ಜನ್ಮನಿ ಮೂಢಾ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೆಯ. ಮಾಂ ಅಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ಯಧಮಾಂ ಗತಿಂ. ತತೋ ಯಾಂತಿ ಧಮಂ ಗತಿಂ. ಯಾಂತ್ಯಧಮ, ತ್ಯ ಇದೆ, ತಾಗೆ ಯಾವತ್ತಿದೆ ತ್ಯ. ಯಾಂತ್ಯಧಮ ಧಮಂ ಗತಿಂ. ಯಾಂತ್ಯಧಮಾಂ ಗತಿಂ. ಯಾಂತೆ ಧಮಂ ಗತಿಂ. ಹರೇ ಕರೆಕ್ಟ್ ಬಂತ? ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಯಾಂತ್ಯಧಮ, ತಾಗೆ ಯಾವತ್ತಿದೆ. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಅಹಂಕಾರಂ ಬಲಂ ದರ್ಪಂ ಕಾಮಕ್ರೋಧಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷ್ವಂತೋಭ್ಯಸೂಯಕಾಃ. ಸರಿಗ್ ಬಂತು, ಸರಿ. 20ನೇ ಶ್ಲೋಕ 20. ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ಯಧಮಾಂ ಗತಿಂ. ಹರೇ ಕೃಷ್ಣ. ಮಾತಾಜಿ 27 ಮಾತಾಜಿ. ಹೇಳಿ ಹೇಳಿ. ಆಸುರೀಂ ಯೋನಿಮಾಪನ್ನಾಃ
ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. 19ನೇ ಶ್ಲೋಕ ಹೇಳ ಮಾತಾಜಿ. ಹೇಳಿ ಮಾತಾಜಿ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು. ಹರೇ ಕೃಷ್ಣ. ಮಾತಾಜಿ ನಾನು 19ನೇದು ಹೇಳ್ತೀನಿ ಮಾತಾಜಿ. ಅದು ಹೇಳಿ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ಟೇವ ಯೋನಿಷು. ಸರಿ ಬಂತ ಮಾತಾಜಿ? ಸರಿ ಬಂತು. ಧನ್ಯವಾದಗಳು. ಆಯ್ತಾ ಎಲ್ರದು? ಅದೇ ಕೃಷ್ಣ ಎಲ್ಲರದ್ದು ಆಯ್ತಾ? ನಾನು ಹೇಳ ಮಾತಾಜಿ, 18 ಹೇಳ ಮಾತಾಜಿ. ಮಾತಾಜಿ ರಂಜನಾ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ 20. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಪ್ಯಸೂಯಕಃ. ಸೂಯಕಾಃ. ಸೂಯಕಾಃ. ಹರೇ ಕೃಷ್ಣ. ರಂಜನಾ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಆಸುರಿಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ. ಆಸುರಿಂ ಯೋನಿಮಾಪನ್ನಃ ಮಾಪನ್ನಾಃ ದೀರ್ಘ ಇದೆ. ಆಸುರಿಂ ಯೋನಿಮಾಪನ್ನಃ ಮೂಢಾ ಜನ್ಮನಿ ಜನ್ಮನಿ ಮಾಪ್ರೈವೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಧಮಾಂ ಗತಿಂ. ಮಾಮಪ್ರಾಪ್ಯೈವ ಪ್ರಾಪ್ಯೈವ ಕೌಂತೇಯ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಮಾಪ್ರೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಪ್ರಾಪ್ಯೈವ ಬರ್ಬೇಕು, ಕ್ಲಿಯರ್ ಆಗಿ ಕೇಳ್ಬೇಕು ಮತ್ತೆ. ಅಪ್ರೈವ ಅಲ್ಲ, ಅಪ್ರಾಪ್ಯೈವ ಪ್ರಾಪ್ಯೈವ. ಅಪ್ರಾಪ್ಯೈವ. ಕರೆಕ್ಟ್ ಆಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಆಯ್ತಾ ಎಲ್ರದು? ಮಾತಾಜಿ ಆಯ್ತು ಮಾತಾಜಿ. ಓಕೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದಿ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೂ ಅನಂತ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.